ಹೈಸ್ಕೂಲ್ ಆಲಂಕಾರ. ಇದು ವಿವೇಕಾನಂದ ಪುತ್ತೂರು ಮಚ್ಚಿನ ತಂಡಗಳ ಮಧ್ಯ ಪುತ್ತೂರಿನ ಕೃಷ್ಣ ಪ್ರಸ್ತುತ ಗಾಳಿಯಲ್ಲಿರುವ ಆಟಗಾರ. ಅಂಕಣ ಬಿಎನ್ ಸಮಬಲದ ಹೋರಾಟ 21-21 ಪುಕ್ಕಾಚೆ ವರ್ಸಸ್ ಮೌಲಾನಾ ಆಸಾದ್ ಪುತ್ತೂರು. 21-21 ಇಲ್ಲಿ ಎಸ್ಎಸ್ಬಿ ದಾಳಿ 22-21. ಉತ್ತಮವಾದ ರೈಟ್. ಮತ್ತೆ 23-22 ಇನ್ ಫೇವರ್ ಆಫ್ ಪುಕ್ಕಾಚೆ. ವಿಶ್ವಾಸದೊಂದಿಗೆ ಕೃಷ್ಣ ಅಂಕದ ಗಳಿಕೆ ಬಿಸಿ ಪುತ್ತೂರು. ಅಧಿಕೃತ ಎಚ್ಚರಿಕೆ ಆಟಗಾರನಿಗೆ, ತಂಡವನ್ನ ಜೊತೆಗೆ ಆಟಗಾರರನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವಂಥದ್ದು ಕೂಡ ತೀರ್ಪುಗಾರ ನಿಲುವುಗಳಾಗಿದೆ. ಜೊತೆಗೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ಅನೇಕ ತಂಡಗಳು ಒಟ್ಟು ವಿವಿಧ ಭಾಗಗಳಿಂದ ಬಂದಿರುವಂತಹ 36 ತಂಡಗಳ ಬಾಲಕರ ವಿಭಾಗದ ಹೈಸ್ಕೂಲ್ ಸ್ಪರ್ಧೆ ಅಂಕಣ ಬಿಯಲ್ಲಿ ಸಮಬಲದೊಂದಿಗೆ ಪಂದ್ಯಾಟ ಮುಕ್ತಾಯಗೊಂಡಿದೆ. 23-23 ಪುಕ್ಕಾಚೆ ವರ್ಸಸ್ ಮೌಲಾನಾ ಆಸಾದ್ ಪುತ್ತೂರು. ಅಂಕಣ ಬಿಯಲ್ಲಿ ಚಿನ್ನದ ದಾಳಿ, ಗೋಲ್ಡನ್ ರೈಟ್. ಓಹೋ, ಇಲ್ಲಿ ಪುಕ್ಕಾಚೆ ತಂಡ ಇದು ಪಂದ್ಯಾಟವನ್ನು ಜಯಶಾಲಿಯಾಗಿ ಮುಂದಿನ ಹಂತಕ್ಕೆ ತೆರಗಡೆಯಾಗಿದೆ. ಆಡಿದಂತಹ ಎರಡೂ ತಂಡಕ್ಕೂ ಅಭಿನಂದನೆಗಳು. ಸೆಕ್ಯೂರ್ಡ್ ಆರ್ಡಿಗೆ ಸ್ಟೇಡಿಯಂ ಮಡಂತಿಯವರು ಇಂದಿರಾ ಗಾಂಧಿ ಕೊಂಚಾಡಿ ಅಂಕಣ ಪ್ರವೇಶ ಮಾಡಿ. ಮಡಂತಿಯವರು ವರ್ಸಸ್ ಕೊಂಚಾಡಿ. ಪಬ್ಲಿಕ್ ಎಲ್ಲ ಉಲೈ ಬರೋಡ್ಸ ಸಂಘಟಕರು ಮಸ್ತ್ ಸರ್ತಿ ರಿಕ್ವೆಸ್ಟ್ ಮಾಡ್ದು ಉಲೈ ಪಬ್ಲಿಕ್ ಬರೋಡ್ಚಿ ದಯವಿಟ್ಟು ಪ್ಲೇಯರ್ಸ್ ನಗಲು ಮ್ಯಾಚ್ ಅಫಿಷಿಯಲ್ಸ್ ನಗಲು ಬಗ ಟೀಮ್ ದ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತ್ರ ಉಲೈ ಪ್ಲೇ ನೋಡಿದ ನಗಲು ದಯವಿಟ್ಟು ಪ್ಲೇ ಬೋಲೆ. Yes, of course, big line ಸಮೀಪ ಅದ್ಭುತವಾದ ದಾಖಲೆ ಉದಾಹರಿಸು. ನೋಡಿ 21ನೇ ಸ್ಪರ್ಧೆಗೆ ಮೊರಾರ್ಜಿ ಮಗ ಹಸಿದವರು ಹೇಳಿದಿರ ನೋಡಿ, ಎದುರಾಳಿ ತಂಡ ಬಂದಿದೆ. ಅಂಕಣ ಎ ಅಲ್ಲಿ ಹಸಿದೆ ಓನ್ ಟೀಮ್ ಇತ್ತು. ಗೋಲು ಎ ಕಾవాలి. ಅದೇ ರೀತಿ 23ನೇ ಸ್ಪರ್ಧೆ ಮ್ಯಾಚ್ ನಂಬರ್ 23 ಪ್ರಗತಿ ಕಾಡಿಯವರು ವಿವೇಕಾನಂದ ಮೊಂಡಾಜೆ ಸ್ಪರ್ಧೆಯ ದೇಹ ತೂಕ ಪರೀಕ್ಷೆ ಆಗುತ್ತೆ. ಸೊ ಹಾಗಾಗಿ ಎಲ್ಲ ತಂಡಗಳು ಕೂಡ ದೇಹ ತೂಕವನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಅದು ದೇಹ ತೂಕ ಪರೀಕ್ಷೆ ಮಾಡುವಂತ ತೀರ್ಪುಗಾರ ಮಿತ್ರರು ಯಾರು, ಅದರ
ಜವಾಬ್ದಾರಿಯನ್ನ 2 ಗಂಟೆಗೆ ವಹಿಸಿಕೊಳ್ಳಿ. ಪ್ರಕಾರ ಮನಸ್ಸುಕೊಳ್ಳೋದು ಧೈರ್ಯದ ಮಾತ್ರ ಪ್ಲೇಯರ್ಸ್ ನಗಲು ಮಟ್ಟಿಗೆ ಸೇರೋಡು ಕೂಡ. ಸೊ ನೆಕ್ಸ್ಟ್ ಮ್ಯಾಚ್ ಇತ್ತು ಧೈರ್ಯದ ನೋಡ್ಚಿ ಅಂಕಣಮೇಗೆ ಮುಂದಿನ ಪಂದ್ಯಾಟ GHS ಮಂಚಿ ಭಗವತಿ ಸಂಕೋಳಿಗೆ. ಗುಜರಾತ್ಸಿ ವಕ್ತ ವಿರುದ್ಧವಾಗಿ ಮುಂದಿನ ಸ್ಪರ್ಧೆಯಲ್ಲಿ ಆಡುವಂತ ತಂಡ ಒಳಾಂಗಣದಲ್ಲಿ ಪ್ರಸ್ತುತ ಬಿಸಿ ಪುತ್ತೂರಿನ ವಿರುದ್ಧವಾಗಿ ಮೊರಾರ್ಜಿ ಮಚ್ಚಿನ ಅಂಕದ ಗಳಿಕೆ 5-5ರಲ್ಲಿ ಸಮಬಲದ ಹೋರಾಟದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ವಿವೇಕಾನಂದ ಪುತ್ತೂರಿನ ಒಂದು ತಂಡವಾದರೆ ಹೈಸ್ಕೂಲ್ ವಿಭಾಗದಲ್ಲಿ ಬಹಳಷ್ಟು ಶ್ರೇಷ್ಠ ಸಾಧನೆಯನ್ನು ಮಾಡಿದ ಬೆಳ್ತಂಗಡಿ ತಾಲೂಕಿನ ಮಚ್ಚಿನದ ಯುವ ತಾರೆಗಳ ತಂಡ ಇನ್ನೊಂದು ಭಾಗದಲ್ಲಿ ಇದು 5-5 6-5ರಲ್ಲಿ ಪಂದ್ಯ ಮುನ್ನಡೆಯಲ್ಲಿ ವಿವೇಕಾನಂದ ಪುತ್ತೂರು. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಕೃಷ್ಣನ ದಾಳಿ. ಆರು 5 ಅನ್ನುವ ಅಂಕಗಳಿಗೆ ಕೃಷ್ಣ ಕೊನೆಯ 3 ನಿಮಿಷಗಳ ಸಮಯ ಬಾಕಿ ಇದೆ. 6-5ರಲ್ಲಿ ಪಂದ್ಯ ಪ್ರಸ್ತುತ ಎ ಅಂಕಣದಲ್ಲಿ. ಇದು ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಪುಂಚಾಲಕಟ್ಟೆ ಆಯೋಜನೆಗೊಳಿಸಿರುವ 38ನೇ ವರ್ಷದ ಪಂದ್ಯಾವಳಿ. ದಿವಂಗತ ಹೃದಯ ಚೌಕ ವೇದಿಕೆ ಅಂಕಣಗಳಲ್ಲಿ ನಾವಿದ್ದೇವೆ. ಪಂದ್ಯಾವಳಿಯಲ್ಲಿ ಅಂತಾರಾಷ್ಟ್ರೀಯ ಕಬಡ್ಡಿಯ ತಾರೆ ದಿವಂಗತ ಹೃದಯ ಚೌಕ ಅವರ ನೆನಪುಗಳನ್ನು ಮತ್ತೆ ಜಗತ್ತಿಗೆ ಮಡಿಲಿಗೆ ಅರ್ಪಿಸುವ ಕಾರ್ಯಕ್ರಮ. ಆಟಗಾರರ ಗಮನಕ್ಕೆ ನಮಗೆ 2 ಗಂಟೆಗೆ ಸರಿಯಾಗಿ ಈ ಒಂದು ಪಂದ್ಯ ಪ್ರಾರಂಭವಾಗಲಿದೆ. ಕೊನೆಯ 2 ನಿಮಿಷಗಳ ಸಮಯದಲ್ಲಿ ಸ್ಪರ್ಧೆ. ಪುಸ್ತಕದಿಂದ ಪಾದಚಿಹ್ನೆಗಳ ಮೂಲಕವಾಗಿ ಮೌಲ್ಯದ ಸೂಚನೆಗಳನ್ನು ಕೊಟ್ಟಿರುವ ಮೊರಾರ್ಜಿ ಮಚ್ಚಿನ ವಿರುದ್ಧ ಬಿಸಿ ಪುತ್ತೂರು ಹೈಸ್ಕೂಲ್ ಬಾಲಕರ ಸ್ಪರ್ಧೆಯಲ್ಲಿ ಮುಂದಿನ ಸ್ಪರ್ಧೆಯ ಒಂದು ತಂಡ ಒಳಾಂಗಣದಲ್ಲಿ ಇಲ್ಲ. ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ. 13 ಸ್ಪರ್ಧೆ 13 70-47 ವಿವೇಕಾನಂದ ಪುತ್ತೂರು. ಸೊ ಹಾಗಾಗಿ ಪಂದ್ಯದಲ್ಲಿ ಪ್ರತಿ ಹಂತದಲ್ಲಿ ಕೂಡ ಹೈಸ್ಕೂಲ್ ವಿಭಾಗದ